ಇನ್ನೊಂದು 2 ಸ್ಟೆಪ್ ಅಂದ್ರೆ ಆಯ್ತು. ಕೈ ಕೊಡು ನೀನು, ಮೇಲ್ ಬಾ. ಹೋಗೂರ ನಾ ಬತ್ತೆ, ನೀ ಮುಂದೆ ಹೋಗ ನಂಗೆ ಸಾಕಾಯ್ತು. ಯಪ್ಪ ದೇವ, ನಂಗೆ ಕೈ ಕೊಡು, ಬೇಡ, ನಾ ಬತ್ತೆ. ಓ ದೇವ್ರೆ, ಎಂತ ಇಲ್ಲ ಮರೀತಿ ನೀನೊಬ್ಳು. ಕೈ ಕೊಡು, ನನ್ನ ಕೈ ಹಿಡ್ಕೋ, ಗಟ್ಟಿ ಹಿಡ್ಕೋ, ನಾ ಎಳಿತೆ. ಇಲ್ಲೊಂದು ಚೂರಿ ಹತ್ರ ಇತ್ತಷ್ಟೇ, ಸುಲಭ ಇತ್ತೆ ಅಂತ ಕಷ್ಟ ಇಲ್ಲ. ಕೊಡು. ನಾಚ್ಕಂಬಂದ್ರೆ ಹೆಣ್ಣ ಹೊಸ್ತಾಯಿ ಕಂಡರ್ಕಣ್ಣ ಮಾಡ್ತಾಳಪ್ಪ. ಇಲ್ಲ, ನಾನೇ ಹೊತ್ತಿದೆ. ನಿನ್ನ ಕೈ ಹಿಡಿದು ಬೇಡ ನನಗೆ. ಕಡೆಗೆ ಎಲ್ಲರ ಹತ್ರ ನೀನು ಚಾಳಿಸ್ದೆ. ಇವಳಿಗೆ ಹೊತ್ತು ಕೈಲ್ಲ, ನಾನೇ ಹತ್ಸೋದು ಅನ್ಕ ಬೇಡ. ಹೊತ್ತಿರ್ಬೇಡ, ನಾ ಹೊತ್ತೆ ಹಂಗಾರಾಚಿಗೆ ನೀನೇ ಒದ್ದಾಡ್ಕೊಂಡು ಹೊತ್ತು. ಕೈ ಕೊಡ, ಹಿಡ್ಕೊಂಬರಯ್ಯ, ನಂಗೆ ಆತಿಲ್ಲ ಹೊತ್ತಕ್ಕೆ. ಬರೀ ನಾಟಕ ಮಾಡೋದು. ಮತ್ತೆ ನೀವು ಹೆಣ್ಮಕ್ಳ ಬರೀ ನಾಟಕ ಮಾಡೋದ್ರೊಳಗೆ ಬೆಳಕು ಮಾಡ್ತೀರಿ ಕಣ. ಕೊಡು, ಗಟ್ಟಿ ಹಿಡ್ಕೋ ಕೈ, ನಾ ಎಳಿತೆ. ಯೌವನವೇ ಐಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಸುಮ್ನೆ ನಗ್ತಾಳೆ, ಸುಮ್ನೆ ಮಿಂಚ್ತಾನೆ. ಬಿಡ ಪುಣಕ, ನಾ ಮೇಲ್ ಬಂದಾಯ್ತು. ಈಗ ಬಿಡ್ತೀರಿ, ನಾನೇ ಬಿಡ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಹಿಡ್ಕೊಂಡಿರ ಆತಿದ್ದೇನೋ. ಒಂದ್ಸತಿ ಆಚೆ ಬದಿಗೆ ಹೋಗಿ ಕಾಣ. ಅಂತ ಇತ್ತು, ನಾವು ಈಚೆ ಬದಿಯಿಂದ ಬಂತಲ್ದ. ನನ್ನ ಹೆಣ್ಣಿಗೆ ಹಿಂಗಿನ ಪ್ಲೇಸಿಗೆಲ್ಲ ಒಪ್ಸಂದ್ರೆ ಭಾಳ ಖುಷಿ. ಅದಕ್ಕೆ ಒಂದಕ್ಕೆ ಒಪ್ಕಾತಿರ್ಲಿಲ್ಲ, ಹಂಗಾಗಿ ಕರ್ಕ ಬಂದೆ ಕಣಿ. ಇವತ್ತು ರಜೆ ಇದ್ದಿತ್ತಲ್ಲ. ಅದು ಕಾಲೇಜ್ ಅಲ್ತಾನ? ಅಯ್ಯೋ ಹೌದು. ಅಲ್ಕ ದೇವಸ್ಥಾನ ತೋರ್ತಿತ್ತ. ನಮ್ದು ಇಡೀ ಊರು ತೋರ್ತಿತ್ತಲ್ಲ, ಫುಲ್ ಊರು ತೋರ್ತಿತ್ತ. ಇಲ್ಲ ವಾವ್, ಅಯ್ಯೋ ಎಷ್ಟು ಚಂದ ಇತ್ತ. ಸೋ ಬ್ಯೂಟಿಫುಲ್, ಎಷ್ಟು ಚಂದ ಇತ್ತ. ನೀ ಎಂತದ ನಾನು ಫಸ್ಟೇ ಹೇಳಲೇ ಇಲ್ಲ ಇಲ್ಲಿ ಕರ್ಕೊಬತ್ತೆ ಅನ್ಕ. ಎಷ್ಟು ಚಂದ ಇತ್ತು ಕಣ್. ನೀ ಫಸ್ಟೇ ಹೇಳದಿದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಬತ್ತಿದ್ನಲ್ಲ. ಫ್ರೆಂಡ್ಸೇನಾ? ಹೌದು, ಗೊತ್ತಿತ್ತು. ಅವರಿಗೆಲ್ಲ ಕಾಣ್ಕಂತ ಆಸೆ ಇದ್ದಿತ್ತು. ನೀವು ಫಸ್ಟೇ ಇಂಥದ್ದೆಲ್ಲ ಸೀನ್ ಇತ್ತಂತ ಹೇಳಿದ್ರೆ ನಾ ಕರ್ಕೊಬತ್ತಿದ್ದೀನಲ್ಲ. ಎಷ್ಟು ಲಾಯ್ಕ್ ತೋರ್ತಿತ್ತಲ್ಲ. ಎಷ್ಟು ಖುಷಿ ಆತಿತ್ತ. ಪಶು, ಐ ಲವ್ ಯು ಪಶು. ಲೋಕಿ, ಐ ಲವ್ ಯು, ಐ ಲವ್ ಯು, ಲವ್ ಯು. ಪಿಂಕಿ, ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಅಣ್ಣ, ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದಿದ್ದಿದ್ರೆ ನೀ ಇಷ್ಟು ಓಪನ್ ನನಗೆ ಐ ಲವ್ ಯು ಅಂತ ಹೇಳ್ತಿದ್ದಿದ್ಯಾ? ಅದೆಲ್ಲ ಒಂಥರವ. ಎಲ್ಲರೂ ಇದ್ದಾಗಲೆಲ್ಲ ಮಾಡೋಕ್ಕೆ ಹೇಳೋಕೆ ಆತಿಲ್ಲ ಅದೆಲ್ಲ, ಹಂಗಿಂದೆಲ್ಲ ನಿನ್ಗೊಂದು ಅರ್ಥ ಆಗ್ತಿಲ್ಲ ಮರೀತಿ. ಫ್ರೆಂಡ್ಸ್ನೆಲ್ಲ ಕರ್ಕೊಬಂದಿರೆ ಎಂತಿರ್ಲಿಲ್ಲ. ನನ್ನೊಟ್ಟಿಗೆ ಅವರು ನಿಂಗೆ ಹೇಳ್ತಿದ್ದೀರ ಐ ಲವ್ ಯು ಅನ್ಕೊಂಡು. ಇದು ಯಾವ ಥರ ಪುಣಕ್ಕೆ ಹೆಣ್ಣಿದೆ? ಹೌದೌದು, ಹೇಳ್ತಿದ್ದೀರಿ. ಓ, ನಂಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಮಾತ್ರ. ಅಂತ ನಾನೊಂದು ಕೈ ಹಿಡ್ಕೊಂಡ್ರೆ ನಿಂಗೆ ನಾಚಿಕೆ ಹತ್ತು, ತಪ್ಪತ್ತಲ್ಲ. ನೀವು ಮಾತ್ರ ಎಂತ ಬೇಕಾದ್ರೆ ಮಾಡ್ಲಕ್ಕೆ ಹುಡುಗಿಯರು. ಓ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೀಗ ಖುಷಿ ಆಯ್ತಷ್ಟೇ. ಕುತ್ಕೊಂಬವಾ, ಕಲ್ ಮೇಲೆ ಹತ್ತೋವಾ. ಈ ಹೆಣ್ಗಳ ಕತೆ ಹಿಂಗೆ ಕಾಣಿ. ನಾವೊಂದು ಚೂರಿ ಅಂತಾರ ಮಾಡ್ರೆ ಈ ಹೆಣ್ಗಳಷ್ಟೇ ಅಲ್ಲ, ಇಡೀ ಆಚೆ ಇದ್ದರು ಪೂರ ಸೊಸೈಟಿ ಈ ಗಂಡು ಸರಿ ಇಲ್ಲ ಅಂತತ್ತು. ಅದೇ ಈ ಹುಡುಗಿಯರು ಅವ್ರಿಗೆ ಬೇಕಾದಾಗಳ ಎಲ್ಲಿ ಬೇಕಾದ್ರೆ ಹೋಯ್ಲಕ್ಕ, ಹುಡುಗರೊಟ್ಟಿಗೆ ಎಲ್ಲಿ ಬೇಕಾದ್ರೆ ಎಂತ ಬೇಕಾದ್ರೆ ಮಾತಾಡ್ಲಕ್ಕ, ಎಂತ ಬೇಕಾದ್ರೆ ಮಾಡ್ಲಕ್ಕ. ನಾವು ಮಾತ್ರ ಒಂಚೂರು ಬಸ್ಸಲ್ಲಿ ಒಪ್ಪಷ್ಟೊತ್ತಿಗೆ ಒಂಚೂರು ಕೈ ತಾಗ್ರು ಸಾಕು. ಹೌದಾ ಇಲ್ಲ ಹೇಳಿಕಮ್ಮ ನೀವೇ? ಆಯ್ತಾ, ನಮ್ಮ ಹುಡುಗಿಯೊಟ್ಟಿಗೆ ಒಂಚೂರು ಪರ್ಸ್ನಲ್ಲಾಗಿ ಮಾತಾಡೋದಿತ್ತಕ್ಕ. ಹೋದಲ್ಲ ಅಂತೆಲ್ಲ ಕೇಂಬಂಗಿಲ್ಲ. ಪರ್ಸ್ನಲ್ ಅಂತ ಹೇಳ್ಯ, ಎಲ್ಲ ಹೇಳುದ ಪರ್ಸ್ನಲ್ ಆಗ್ತದ. ನೀವು ಹೀಗೆ ನಮ್ಮ ವಿಡಿಯೋ ಕಾಣ್ತೀರಿ, ಮತ್ತು ಹೊಸದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದಿದ್ರೆ ಲೈಕ್ ಮಾಡಿ, ಕಾಮೆಂಟ್ಸ್ ಹಾಕೋದಂತೂ ಮರಿಬೇಡಿ ಅಕ್ಕ. ಹಂಗಾರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ಮದು ಎಂಥರ ಸ್ಟೋರಿ ಇದ್ದಿದ್ರೆ ಹೇಳಿನಿ ಕಾಮೆಂಟಲ್ಲಿ. ಬತ್ತೆ ಹಂಗಾರೆ.